ನಂಬಿದ ಭಕ್ತರ ಕೈ ಹಿಡಿಯುವ ಕೊರಗಜ್ಜನನ್ನು ನಂಬುವ ಅದೆಷ್ಟೋ ಭಕ್ತರಿದ್ದಾರೆ. ಕೇವಲ ತುಳುನಾಡು ಮಾತ್ರವಲ್ಲ, ರಾಜ್ಯ ದೇಶ ವಿದೇಶಗಳಲ್ಲೂ ಅಜ್ಜನನ್ನು ಸ್ಮರಿಸುವವರಿದ್ದಾರೆ. ಕಷ್ಟ ಎಂದಾಗ ಅಜ್ಜನಲ್ಲಿ ಬೇಡಿದಾಕ್ಷಣ ಅಚ್ಚರಿ ಎನ್ನುವಂತೆ ಎಲ್ಲ ಸಂಕಷ್ಟಗಳು ಪರಿಹಾರವಾದ ಅದೆಷ್ಟೋ ಉದಾಹರಣೆಗಳಿವೆ. ಈ ಪೈಕಿ ಅದೆಷ್ಟೋ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಇದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಸ್ಟಾರ್ ದಂಪತಿ ರಕ್ಷಿತಾ ಪ್ರೇಮ್ ಕೂಡ ಅಜ್ಜನ ದರ್ಶನಕ್ಕಾಗಿ ತುಳುನಾಡಿಗೆ ಬಂದಿದ್ದಾರೆ. ಹೌದು, ಅಕ್ಟೋಬರ್ 6ರಂದು ರಕ್ಷಿತಾ ಪ್ರೇಮ್ ದಂಪತಿಗಳು ಮಂಗಳೂರಿನ ಕುತ್ತಾರಿನಲ್ಲಿರುವ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಹಾಗೆ ಹರಕೆಯ ರೂಪದಲ್ಲಿ ಬೆಳ್ಳಿಯ ದೀಪ ಮತ್ತು ಗಂಟೆಯನ್ನು ನೀಡಿದ್ದಾರೆ. ಅಜ್ಜನ ಕ್ಷೇತ್ರಕ್ಕೆ ಬರುವ ಮುನ್ನ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಮತ್ತು ಕಟೀಲು ದುರ್ಗಾಪರಮೇಶ್ವರಿ ದೇವಾಲಯಕ್ಕೂ ರಕ್ಷಿತಾ ಪ್ರೇಮ್ ಭೇಟಿ ನೀಡಿದ್ದಾರೆ. ಪ್ರೇಮ್ ಹಾಗೂ ರಕ್ಷಿತಾ ದಂಪತಿಗಳ ದೈವ ದೇವರ ದರ್ಶನಕ್ಕೆ ತುಳುನಾಡಿನ ಪ್ರತಿಭೆಗಳು ಕೂಡ ಕೈಜೋಡಿಸಿದ್ರು. ಸ್ಯಾಂಡಲ್ವುಡ್ ನಟ ಕಿಶೋರ್ ಡಿಕೆ ಹಾಗೂ ಕಾಮಿಡಿ ಕಿಲಾಡಿಗಳು ಹಾಸ್ಯ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಧೀರಜ್ ನೀರುಮಾರ್ಗ, ಸೂರಜ್ ಪಾಂಡೇಶ್ವರ, ಬೆಂಗಳೂರಿನ ಖ್ಯಾತ ಕೊರಿಯೋಗ್ರಾಫರ್ ರಾಹುಲ್ ಅವರು ಕೂಡ ರಕ್ಷಿತಾ ಪ್ರೇಮ್ ಅವರ ಜೊತೆಗಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.